ಟೆರೆಸ್ ಲೆಡ್ ಬಾಲ್ಕನಿ ಲೆಡ್ ತೋಟಗಾರಿಕೆ ಅಂಚನೆ ಅವಕ್ಕೆ ಬೋಡಿತ್ತಿನ ಸಾವಯವ ಗೊಬ್ಬರ ತಯಾರಿಕೆಗೆ ಬೋಡಿತ್ತಿನ ಉಪಕರಣಗಳನ್ನು ಮಾರಾಟ ಮಲ್ಪನ ಮೈಕ್ರೋಗ್ರೀನ್ ಎನ್ವಿರೋ ಸೊಲ್ಯೂಷನ್ಸ್ ಮಾರಾಟ ಮಳಿಗೆನು ರಿಬ್ಬನ್ ಕತ್ತೆರ್ದು ಶಾಸಕೇರಿ ಯುಟಿ ಖಾದರ್ ಉದಿಪನ ಮಲ್ತೇರು ತೊಕೋಡು ಉಲಂಪೇಟದ ಶಿಲ್ಪಶ್ರೀ ಕಾಂಪ್ಲೆಕ್ಸ್ ಹೊಸತಾದು ಶುರುವಾಯಿನ ಮೈಕ್ರೋಗ್ರೀನ್ ಸಂಸ್ಥೆ ಬುಧವಾರ ಕಾಡೆ ಉದಿಪನ ಆಂಡು ಹೊಸ ಸಂಸ್ಥೆಯನ್ನು ಉದಿಪನ ಮಲ್ತದ ಪಾತೆರ್ನ ಶಾಸಕೇರಿ ಯುಟಿ ಖಾದರ್ ಪರಿಸರದ ಕಾಳಜಿನ ವಹಿಸಿದ ವೇಸ್ಟ್ ಮ್ಯಾನೇಜ್ಮೆಂಟ್ ಅವಕ್ಕೆ ಬೋಡಿತ್ತಿನ ತರಬೇತಿನ ಪಡೆಯುವಂತು ಮೂಜಿ ಇಂಜಿನಿಯರಿಂಗ್ ಕಲ್ತಿನ ಚವನೆರು ಇಂಚಿನೊಂಜಿ ಅಂಗಡಿಯನ್ನು ಶುರು ಮಲ್ತಿದಿನವು ಪೆರ್ಮೆದ ವಿಷಯ ಇಂಚಿನ ಉದ್ಯಮಗ ಅಂಚನೆ ಏರು ಮಾತ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊರ್ಪುನ ಇಲ್ಲಡು ತಾರಸಿಡು ಗಾರ್ಡನಿಂಗ್ ಮನ್ಪೇರ ಅಕ್ಲೆಗ್ ಪುರಸಭೆ ನಗರಸಭೆಲೆಡು ಒಂತಾಂಡಲ ತೆರಿಗೆಡು ರಿಯಾಯಿತಿ ಕೊರ್ಪೆ ಕಾವಡು ಪಂಡದು ಮೈಕ್ರೋಗ್ರೀನ್ ಸಂಸ್ಥೆದ ಪಾಲುದಾರರಿಗೂ ಶುಭ ಹಾರೈಸಿರು. ಈ ಮೂವರು ಕೂಡ ಇಂಜಿನಿಯರ್ಸ್. ತಾವು ಇಂಜಿನಿಯರ್ ಆಗಿದ್ದರೂ ಕೂಡ ಇವತ್ತು ಪರಿಸರಕ್ಕೆ ಏನೋ ಪ್ರಯೋಜನ ಆಗುವಂಥ ಹೊಸ ಒಂದು ವಿನೂತನ ಹಮ್ಮಿಕೊಳ್ಬೇಕಂತ ಹೇಳಿ ಪರಿಸರ ಮತ್ತು ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಪಡೆದ ಜೀತ್ ಮತ್ತು ಇನ್ನಿತರ ಸಹಕಾರ ಪಡೆದುಕೊಂಡು ಇವತ್ತು ಈ ಒಂದು ನಮ್ಮ ಟೆರೆಸ್ ಗಾರ್ಡನಿಂಗ್ ಮತ್ತು ಅದರ ಪ್ಲಾನಿಂಗ್ ಅದನ್ನು ಮೇಂಟೆನೆನ್ಸ್ ಬಗ್ಗೆ ಮತ್ತು ಮನೆಯಲ್ಲಿರುವಂಥ ವೇಸ್ಟನ್ನು ರಿಸೋರ್ಸ್ ಆಗಿ ಪರಿವರ್ತನೆ ಮಾಡಬೇಕಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹುಶಃ ಇದು ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಈ ಮೂರು ಯುವಕರು ಮಾಡುವಂಥದ್ದು ಜೀತು ಸೇರಿಕೊಂಡು ಇವರೆಲ್ಲರಿಗೂ ಪ್ರೇರಣೆ ಆಗಲಿ. ಬಹುಶಃ ಉಳ್ಳಾಲ ನಗರಸಭೆ ಮತ್ತು ನಗರ ವ್ಯಾಪ್ತಿ ಇದು ಚರ್ಚೆ ಮಾಡ್ತೇವೆ. ಯಾರೆಲ್ಲ ಇವತ್ತು ಟೆರೆಸ್ ಗಾರ್ಡನಿಂಗ್ ಮತ್ತು ಅವರ ಮನೆಯಾಗುವಂಥ ವೇಸ್ಟನ್ನು ರಿಸೋರ್ಸ್ ಮಾಡಿ ನಮ್ಮ ಆರೋಗ್ಯವಾದ ವಾತಾವರಣಕ್ಕೆ ದೊಡ್ಡ ಮಟ್ಟ ಕೊಡುಗೆ ಕೊಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಬಹುಶಃ ಏನಾದರೂ ಟ್ಯಾಕ್ಸ್ ಬೆನಿಫಿಟನ್ನು ಕೊಡುವಂಥ ಒಂದು ತೀರ್ಮಾನ ಕೂಡ ನಗರಸಭೆ ವ್ಯಾಪ್ತಿಯಲ್ಲಿ ಚರ್ಚೆ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ತೇವೆ. ವಿವಿಧ ರೀತಿಯ ಒಂದು ವೇಸ್ಟನ್ನು ವಿವಿಧ ರೀತಿಯಲ್ಲಿ ಹೇಗೆ ನಾವು ರಿಸೋರ್ಸ್ ಮಾಡ್ಬೋದು ಅಂತ ಹೇಳಿ ಬಕೆಟ್ ಅಥವಾ ಮೆಶ್ ಟೈಪ್ ಬೇರೆ ಬೇರೆ ರೀತಿಯ ಸ್ಥಳೀಯ ಮಟ್ಟದ ಟೆಕ್ನಾಲಜಿ ಇದೆ. ಮಹಿಳೆಯರು ಎಲ್ಲ ನಮ್ಮ ಅಡುಗೆಯಲ್ಲಿ ಕ್ಲೀನಿಂಗ್ನ ಎಲ್ಲ ಎಷ್ಟು ಹುಷಾರಿರುವಾಗ ಇದರಲ್ಲಿ ಕೂಡ ಅವರು ಪರಿತರ ಖಂಡಿತವಾಗಿಯೂ ಆಗ್ತಾರೆ. ಎಲ್ಲ ಮಹಿಳೆಯರು ವಿಶೇಷ ಆಸಕ್ತಿ ವಹಿಸಬೇಕಂತ ಮನೆ ಗಂಡಸರು ಕೂಡ ಆಸಕ್ತಿ ವಹಿಸ್ತಾರೆ. ಅದು ಯೂಶಲ್ ಬೇರೆ ಬೇರೆ ಕೆಲಸಕ್ಕೆ ಎದ್ದು ಹೋಗೋ ಕಾರಣ ದೀರ್ಘವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಮನೆಯವರು ಸೇರಿಕೊಂಡು ಈ ಒಂದು ಮನೆಯ ವೇಸ್ಟನ್ನು ರಿಸೋರ್ಸ್ ಆಗಿ ಪರಿವರ್ತನೆ ಮಾಡಿ ನಿಮ್ಮ ಮನೆಯಲ್ಲಿ ಉತ್ತಮವಾದ
ಈ ಒಂದು ಗಾರ್ಡನಿಂಗ್ ಮಾಡೋ ಮೂಲಕ ಉತ್ತಮವಾದ ಆರೋಗ್ಯಕರವಾದ ಪರಿಸರ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ಕೊಡುಗೆ ಕೊಡಬೇಕಂತೇಳಿ ನಿಮ್ಮನ್ನು ಕಾಲಕ್ಕೆ ವಿನಂತಿಸಿ ಈ 3 ಯುವಕರನ್ನು ಮತ್ತು ಜೀತವನ್ನು ಸರ್ವರ ಪರವಾಗಿ ಅಮಿಸ್ಬಾ ಸಲ್ಲಿಸಿಕೊಂಡು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನ್ ರಹೀಂ ಹೇಳುವ ಮೂಲಕ ಮೈಕ್ರೋ ಗ್ರೀನ್ ನೀವು ಉದ್ಘಾಟಿಸ್ತೇನೆ. ಸ್ವಚ್ಛತೆ ಪನ್ಪಿನ ಮಾತಾ ಧರ್ಮಡ್ಲ ಪ್ರಾಮುಖ್ಯ ವಿಷಯ ಸ್ವಚ್ಛತೆಗೆ ಪರಿಸರಗೆ ಕಾಳಜಿದ ಮೈಕ್ರೋ ಗ್ರೀನ್ ಎಡ್ಡೆ ಆವಡ ಪಂಡದು ಉಳ್ಳಾಲ ನಗರಸಭಾ ಉಪಾಧ್ಯಕ್ಷರು ಅಯೂಬ್ ಮಂಜಿಲ ಹಾರೈಸಿರು. ಮೈಕ್ರೋ ಗ್ರೀನ್ ಅನ್ನುವ ಒಂದು ಸ್ವಚ್ಛತೆಗೆ ಬೇಕಾಗಿ ಮತ್ತು ಮನೆಯಲ್ಲಿ ವೆಜಿಟೇಬಲ್ ಗಾರ್ಡನ್ ಮಾಡುವಂತಹ ಒಂದು ಸದುದ್ದೇಶದಿಂದ 3 ಸೇರಿಕೊಂಡು ಸಫ್ವಾನ್, ಮಾಜಿಲ್, ಶಾಫಿ ಈ 3 ಸೇರಿಕೊಂಡು ಇವರು ಇಂಜಿನಿಯರಿಂಗ್ ಮಾಡಿದ್ದಾರೆ. ಇವರು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡುವ ಮೂಲಕ ಮತ್ತು ಪ್ರತಿಯೊಂದು ಧರ್ಮವೂ ಕೂಡ ಸ್ವಚ್ಛತೆ ಮತ್ತು ಮಾಲಿನ್ಯವನ್ನು ಕಾಪಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರತಿಯೊಂದು ಧರ್ಮ ಕೂಡ ಹೇಳಿದಂತಹ ಒಂದು ವಿಚಾರಗಳಲ್ಲಿ ಯಾರು ಕೂಡ ಆದಷ್ಟು ಬೇಗ ಸಡನ್ನಾಗಿ ಶ್ರೀಮಂತರಾಗಬೇಕನ್ನುವ ಒಂದು ಇರಾದೆ ಎಲ್ಲರಲ್ಲೂ ಇರ್ತದೆ. ಆದರೆ ಈ ಯುವಕರಲ್ಲಿ ಶ್ರೀಮಂತರಿಗಿಂತಲೂ ಸಮಾಜವನ್ನು ಶ್ರೀಮಂತರಿಕೆ ಮಾಡುವಂಥ ಒಂದು ಉದ್ದೇಶದಲ್ಲಿ ಮಾಡಿಕೊಂಡಂತಹ ಈ ಒಂದು ಏನು ಇವರ ಈ ಒಂದು ವ್ಯಾಪಾರ ಇದೆ, ಅದು ವ್ಯಾಪಾರ ಮಾತ್ರ ಅಲ್ಲ, ಸಮಾಜಕ್ಕೆ ಅನುಗುಣವಾಗಿ ಒಂದು ಸ್ವಚ್ಛತೆಗೆ ಒಂದು ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಹೃದಯ ಕೂಡ ಇವರಲ್ಲಿ ಇದೆ. ಇವರ ಈ ಒಂದು ವ್ಯಾಪಾರಕ್ಕೆ ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನು ಅನುಗ್ರಹವನ್ನು ಅನುಗ್ರಹಿಸಲಿ ಮತ್ತು ಇವರು ಏನು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಆ ಎಲ್ಲ ಉದ್ದೇಶಗಳು ಫಲಿಸಲಿ, ಅದಕ್ಕೆ ಸಂಪೂರ್ಣ ಅಲ್ಲಾಹನ ಸಹಕಾರವಿರಲಿ ಅಂತ ನಾನು ಹಾರೈಸ್ತೇನೆ. 2 ವರ್ಷದ ದುಂಬು ಪಚ್ಚನಾಡಿ ತ್ಯಾಜ್ಯ ಸಂಗ್ರಹ ಕೇಂದ್ರದ ಸಮಸ್ಯೆಯನ್ನು ತೋದು ಪರಿಸರ ಕಾಳಜಿದ ಆಸಕ್ತಿಡು ಪರಿಸರ ತ್ಯಾಜ್ಯ ನಿರ್ವಹಣೆ ಹಸಿ ಕಸಟು ಸಾವಯವ ಗೊಬ್ಬರ ತಯಾರಿಕೆದ ಬಗೆಟ್ ಬೆಂಗಳೂರು ಇನ್ನಿತ ಬಗೆಟ್ ಬೋಡಿತ್ತಿನ ತರಬೇತಿ ಪಡೆಯುವುದು ಹಸಿ ತ್ಯಾಜ್ಯನ ಇಲ್ಲಡೆ ನಿರ್ವಹಣೆ ಮಾಡ್ತದೆ. ಅವೇನು ತರಕಾರಿ ಪೂತದೈ ಬುಲೆಪಾಯರ ಉಪಯೋಗ ಮಲ್ತಂಡ ತ್ಯಾಜ್ಯ ನಿರ್ವಹಣದ ಮಲ್ಲ ಸಮಸ್ಯೆ ದಿಂಜ ಕಡಿಮೆ ಆಪಣು ಪಂಪಿನ ಉದ್ದೇಶಡ್ ಮೈಕ್ರೋ ಗ್ರೀನ್ ಮಾರಾಟ ಮಳಿಗೆಯನ್ನು ಸುರುಮಾದದ ಪಣದ ಸಂಸ್ಥದ ಪಾಲುದಾರರು ಇಂಜಿನಿಯರ್ ನಕಲು ಸಫ್ವಾನ್, ಶಾಫಿ, ಮಾಜಿನ್ ತಿರಿಪಾಯರು. ತಾರಸಿ ಗಾರ್ಡನಿಂಗ್ ಮಲ್ಪೆರೆ ಅಗತ್ಯದ ವಸ್ತುಲು ಮಡಿಕೆ ಮಲ್ಲ ಪಾಟ್ಲು ತರಕಾರಿ ಬೀಜಲು ಅಂಚನೆ ಇಲ್ಲದ ಹಸಿ ತ್ಯಾಜ್ಯನು ಸಾವಯವ ಗೊಬ್ಬರ ಮಲ್ಪೆರೆ ಬೋಡಿತ್ತಿನ ಮಲ್ಲ ಸಂಗ್ರಹ ಡಬ್ಬಿಲು ಅವ್ಯಕು ಬೋಡಿತ್ತಿನ ಅಗತ್ಯ ವಸ್ತುలను ಮೈಕ್ರೋ ಗ್ರೀನ್ ಮಾರಾಟ ಮಳಿಗೆಡು ಪಡೆವನಲ್ಲಿ ಪಂಡದ ಸಂಸ್ಥದ ಪಾಲುದಾರರು ತೆರಿಪಾಯರು. ಸಾವಯವ ಗೊಬ್ಬರ ತಯಾರಿಕೆಗೆ ಬೋಡಿತ್ತಿನ ಮಾಹಿತಿಲೇನು ತಂಗ್ಲೆಗು ಉಳ್ಳಾಲ ನಗರಸಭಾ ಆಯುಕ್ತರು ರಾಯಪ್ಪ, ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ, ಬಂಟ್ವಾಳ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ಲೀನಾ ಬ್ರಿಟ್ಟೋ, ಆರೋಗ್ಯ ನಿರೀಕ್ಷಕರು ರಾಜೇಶ್, ಜಯಶಂಕರ್, ಲಿಲ್ಲಿ ಮೇಡಂ, ರವಿಕೃಷ್ಣ ಇದಕ್ಕೆ ಬೋಡಿತ್ತಿನ ಸಹಕಾರ ಕೊಡ್ತೇರು ಪಂಡದ ಸಫ್ವಾನ್, ಶಾಫಿ, ಮಾಜಿನ್ ಈ ಪೊರ್ತು ತೆರಿಪಾಯರು. ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಸದಸ್ಯರು ಭಾರತಿ, ಶಶಿಕಲಾ, ರವಿಚಂದ್ರ ಗಟ್ಟಿ, ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ, ಆರೋಗ್ಯ ನಿರೀಕ್ಷಕರು ಶ್ರೀಮತಿ ಲಿಲ್ಲಿ ಮೇಡಂ, ಕಿಶೋರ್ ಅತ್ತಾವರ, ಜೀತ್, ವಾಸುದೇವರಾವ್ ಇಂಚಿತಿ ಪ್ರಮುಖರು ಈ ಪೊರ್ತೋಟು ಗೆತ್ತರು.